ಎಲ್ಲ ಸರ್ಕಾರಿ ನೌಕರರು ಕೆಲಸದ ಅವಧಿಯಲ್ಲಿ ಗುರುತಿನ ಚೀಟಿಯನ್ನ ಕಡ್ಡಾಯವಾಗಿ ಧರಿಸತಕ್ಕದ್ದು ಎಂದು ಸರ್ಕಾರಿ ನೌಕರರ ಗುರುತಿನ ಚೀಟಿಯನ್ನ ಧರಿಸುವುದನ್ನು ಖಾತ್ರಿಪಡಿಸಲು ಅಧಿಕಾರಿಯನ್ನ ಕೂಡ ನಿಯೋಜಿಸಲಾಗಿತ್ತು. ಆಗಿದ್ರೂ ಮೂಡಬಿದಿರೆಯ ತಾಲೂಕು ಕಚೇರಿ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ರಾಜ್ಯ ಸರ್ಕಾರದ ಕಚೇರಿಗಳಲ್ಲಿ ನೌಕರರು ಗುರುತಿನ ಚೀಟಿಯನ್ನೇ ಧರಿಸುವುದಿಲ್ಲ ಎಂದು ಕರ್ನಾಟಕ ರಾಷ್ಟ್ರ ಸಮಿತಿಯ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷ ಅಲೆಕ್ಸಾಂಡರ್ ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಅವರು ಮೂಡಬಿದಿರೆಯ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕೆಲ ಸರ್ಕಾರಿ ನೌಕರರು ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸದೆ ಬೇಕೋ ಬೇಡವೋ ಎಂಬ ರೀತಿ ಕೆಲಸವನ್ನ ಮಾಡುತ್ತಾ ಜನರನ್ನ ಯಾಮಾರಿಸಿ ಕಷ್ಟಕ್ಕೀಡಾಗುವಂತೆ ಉಂಟು ಮಾಡುತ್ತಿದ್ದು, ಈ ಎಲ್ಲ ವ್ಯವಸ್ಥಿತ ಷಡ್ಯಂತ್ರಗಳಿಂದ ಜನಸಾಮಾನ್ಯರನ್ನ ರಕ್ಷಿಸಬೇಕಾಗಿದೆ ಎಂದರು. ಜನಸಾಮಾನ್ಯರ ಹಕ್ಕು ಹಾಗೂ ಕರ್ತವ್ಯಗಳ ಬಗ್ಗೆ ತಿಳುವಳಿಕೆಯನ್ನ ಮುಟ್ಟಿಸುವ ಉದ್ದೇಶದಿಂದ ಕರ್ನಾಟಕ ರಾಷ್ಟ್ರ ಸಮಿತಿಯು ಜನಸ್ಪಂದನ ಹಾಗೂ ಸಾರ್ವಜನಿಕ ಕುಂದುಕೊರತೆಗಳ ಅಹವಾಲು ಸ್ವೀಕಾರವನ್ನ ಇಡೀ ರಾಜ್ಯದಾದ್ಯಂತ ಹಮ್ಮಿಕೊಂಡಿದ್ದು, ಇದರಂತೆ ಮಾರ್ಚ್ 17ರಂದು ಮೂಡಬಿದಿರೆಯಲ್ಲೂ ಕೂಡ ಜನಸ್ಪಂದನ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಯ ಪರವಾಗಿ ನ್ಯಾಯ ಒದಗಿಸಬೇಕೆಂಬ ಉದ್ದೇಶದಿಂದ ಅಧಿಕಾರಿಯನ್ನ ಪ್ರಶ್ನಿಸಿದಾಗ ಮೂಡಬಿದಿರೆ ತಾಲೂಕು ಕಚೇರಿಯ ಆಹಾರ ನಿರೀಕ್ಷಕರಾಗಿರುವ ಜಯಶ್ರೀ ಮಣಿಯವರೊಂದಿಗೆ ಸಂಘರ್ಷಣೆ ಏರ್ಪಟ್ಟು ಪೊಲೀಸ್ ಠಾಣೆಯಲ್ಲಿ ದೂರು ಕೊಡುವ ಹಂತ ತಲುಪಿದೆ. ಇದರಿಂದ ಸಾರ್ವಜನಿಕರಿಗೆ ಕಚೇರಿಯ ಒಳಗಿರುವ ಸರ್ಕಾರಿ ನೌಕರರನ್ನ ಇತರ ವ್ಯಕ್ತಿಗಳಿಂದ ಗುರುತಿಸಲು ಅಸಾಧ್ಯ. ಹಾಗಾಗಿ ಸರ್ಕಾರಿ ನೌಕರರು ಕೆಲಸದ ಅವಧಿಯಲ್ಲಿ ಕಡ್ಡಾಯವಾಗಿ ಗುರುತಿನ ಚೀಟಿಯನ್ನ ಹೊಂದಿಕೊಳ್ಳುವಂತೆ ಕ್ರಮ ವಹಿಸಬೇಕು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ರಾಜ್ಯ ಸರ್ಕಾರವನ್ನ ಆಗ್ರಹಿಸುತ್ತಿದೆ ಎಂದು ಹೇಳಿದರು. ಸಾರ್ವಜನಿಕ ಕೆಲಸಗಳಿಗಾಗಿ ಸರ್ಕಾರಿ ಕಚೇರಿಗಳನ್ನು ಸ್ಪಂದಿಸುವತ್ತ ಕೆಲಸ ಮಾಡಲು ಈ ಸರ್ಕಾರಿ ನೌಕರರು ಸರ್ಕಾರಿ ಕಚೇರಿಗಳಿಗೆ ಹೋದಾಗ ಒಬ್ಬನೇ ಒಬ್ಬ ಸಿಬ್ಬಂದಿ ತನ್ನ ಗುರುತು ಚೀಟಿಯನ್ನು ಹಾಕಿಕೊಂಡಿಲ್ಲ. ಕೆಲಸದ ಸಮಯದಲ್ಲಿ ಕಡ್ಡಾಯವಾಗಿ ಗುರುತಿನ ಚೀಟಿಯನ್ನು ಹೊಂದಿಕೊಳ್ಳುವಂತೆ ಕ್ರಮ ವಹಿಸಬೇಕಾಗಿ ಈ ಮೂಲಕ ಆಗ್ರಹಿಸುತ್ತದೆ. ನೈತಿಕತೆಯಿಂದ ತಮ್ಮ ಸೇವೆಯನ್ನು ನೀಡುವವರು ಕೂಡ ಇದ್ದಾರೆ. ನಾವು ಅವರನ್ನು ಗೌರವಿಸುತ್ತೇವೆ. ಅದೇ ರೀತಿಯಲ್ಲಿ ಇತರರು ಈ ಸಮಾಜದ ತಮ್ಮ ಕರ್ತವ್ಯಗಳನ್ನು ಮರೆತು ಸರ್ಕಾರಿ ಕೆಲಸ ಎಂಬುದು ದೇವರ ಕೆಲಸ ಎಂಬುದನ್ನು ಮರೆತು ಜನಸಾಮಾನ್ಯರನ್ನು ಯಾಮಾರಿಸುತ್ತಾ ಮೋಸಗೊಳಿಸುತ್ತಾ ಮುಂದುವರಿಯುತ್ತಿದ್ದಾರೆ. ಎಲ್ಲೋ ಲಂಚ ಕೊಟ್ಟು ಎಲ್ಲೋ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಹೇಗೂ ಸರ್ಕಾರ ಕೆಲಸವನ್ನು ಗಿಟ್ಟಿಸಿಕೊಂಡು ಸರ್ಕಾರ ಕೆಲಸ ಮಾಡುವಾಗ ನಾವು ನಮ್ಮ ಹಕ್ಕು ಸಂಬಳ ಮಾತ್ರ, ಕೆಲಸ ನಮ್ಮ ಮರ್ಜಿ. ನಮಗೆ ಖುಷಿ ಬಂದ ಹಾಗೆ ನಾವು ಸರ್ಕಾರಿ ಕಚೇರಿಗಳಿಗೆ ಬರ್ತೇವೆ, ಖುಷಿ ಬಂದ ಹಾಗೆ ನಮ್ಮ ಕೆಲಸ ಮಾಡ್ತೇವೆ, ಖುಷಿ ಬಂದ ಹಾಗೆ ಸರ್ಕಾರ ಕಚೇರಿಗಳಿಗೆ ನಾವು ಕೆಲಸ ಮಾಡುವ ಸಮಯವನ್ನು ನಮ್ಮ ಖಾಸಗಿ ಕೆಲಸಕ್ಕಾಗಿ ಉಪಯೋಗಿಸ್ತೇವೆ ಹಾಗೂ ಸಾರ್ವಜನಿಕರಿಗೆ ಅವರಿಗೆ ಬೇಕಾ ಬೇಡವೋ ಎಂಬ ಸೇವೆಯನ್ನು ನೀಡುತ್ತೇವೆ. ಈ ಒಂದು ದುರ್ಬುದ್ಧಿಯುಳ್ಳ ಕೆಲವು ಸರ್ಕಾರಿ ನೌಕರರು ನಮ್ಮ ಮಧ್ಯೆ ಇದ್ದಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಹಲವು ಸಮಯದಿಂದ ನಮ್ಮ ಹಕ್ಕು ಹಾಗೂ ಕರ್ತವ್ಯಗಳ ಬಗ್ಗೆ ಜನಸಾಮಾನ್ಯರಲ್ಲಿ ತಿಳುವಳಿಕೆ ಹುಟ್ಟಿಸುವ ಉದ್ದೇಶದಿಂದ ಜನಸ್ಪಂದನ ಕಾರ್ಯಕ್ರಮ ಹಾಗೂ ಸಾರ್ವಜನಿಕರ ಕುಂದು ಕೊರತೆಗಳ ಅರ್ಜಿಗಳ ಸ್ವೀಕಾರ ಅಭಿಯಾನವನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಮ್ಮಿಕೊಂಡಿದೆ.